ಹಿತಗಿರಿ ವ್ರಜದ ದೀಪ ತರಣೆಯರ ಗಲಿತ ಅತಿ ಪ್ರಾತಿಯರು ಅತಿ ಪ್ರಾತಿಯರೋ ಉತ್ತಮದ ಉತ್ತಮ ಗೀತ ಉತ್ತಮದ ಉತ್ತಮಕ್ಕೆ ತಾನು ಭಕ್ತಿಯುದ ಉತ್ತಮದ ಉತ್ತಮಕ್ಕೆ ತಾನು ಅತ್ಯಂತ ತರಳಗಲಿತ ಅತಿ ಪ್ರಾತಿಯೋ ತಂಗಿ ಪ್ರಾಸ್ತಿ ಅಕ್ಕ ಆಸ್ತಿ ಗಿರಿವ್ರಜದ ಅಧಿಕಾರಿಯಾದಂತಹ ಜರಾಸಂದನ ಮಕ್ಕಳು ನಾವು. ಹೌದು. ಹಿರಿಯವಳಾದಂತಹ ನಾನೇ ಆಸ್ತಿ, ಕಿರಿಯೊಳದಂತಹ ನಾನೇ ಪ್ರಾಸ್ತಿ. ಬೀಜವೊಂದನ್ನು ಬಿತ್ತಿ ಅದು ಮೊಳಕೆ ಒಡೆದು ಗಿಡವಾಗಿ ಬೆಳೆಯಬೇಕಿದ್ರೆ ಕೇವಲ ಬೀಜವನ್ನು ಬಿತ್ತಿದ್ರೆ ಸಾಕಾಗುವುದಿಲ್ಲ, ಆಗುವುದೇ ಇಲ್ಲ. ಕಾಲ ಕಾಲಕ್ಕೆ ಅದಕ್ಕೆ ಗೊಬ್ಬರ ನೀರನ್ನು ಹಾಕಿದ್ರೆ ಮಾತ್ರ ಅದು ಸದೃಢವಾಗಿ ಬೆಳೆಯುತ್ತದೆ. ಹೌದು. ಅಂತೆಯೇ ಮಕ್ಕಳು ಹುಟ್ಟಿದ್ರೆ ಸಾಕಾಗುವುದಿಲ್ಲ, ಯೋಗ್ಯ ಶಿಕ್ಷಣವನ್ನು ಸಂಸ್ಕಾರವನ್ನು ಒದಗಿಸಿಕೊಟ್ಟಾಗ ಹೌದು ಉತ್ತಮ ಪ್ರಜೆಗಳಾಗಿ ಸಮಾಜದಲ್ಲಿ ಬದುಕಿ ಬಾಳುತ್ತಾರೆ. ಹೌದೌದು. ತಂದೆಯ ಮುಖೇನವಾಗಿ ಗುರುವಿನ ಮುಖೇನವಾಗಿ ಯೋಗ್ಯ ಶಿಕ್ಷಣ ಸಂಸ್ಕಾರವನ್ನು ಪಡೆದವರು ನಾವು. ಹೌದೌದು ಅಲ್ವೇ? ಹೌದೌದು. ಮಕ್ಕಳು ಹೇಗಿರಬೇಕು, ಅದರಲ್ಲಿಯೂ ಹೆಣ್ಣು ಮಕ್ಕಳು ಹೇಗಿರಬೇಕು ಎಂಬುದನ್ನು ನೋಡಬೇಕಿದ್ರೆ ಆಸ್ತಿ ಪ್ರಾಸ್ತಿಯನ್ನು ನೋಡಿ ಕಲಿಯಬೇಕೆನ್ನುವ ಹಾಗೆ ಪ್ರಾಪಂಚಿಕರು ಮಾತಾಡಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲ, ಮುಡಿದಂತ ಹೂ ಬಾಡದ ಹಾಗೆ, ಎಳ್ಳಿನ 7 ಭಾಗದಷ್ಟು ಲೋಪದೋಷ ಬಾರದ ಹಾಗೆ ಪ್ರೀತಿಯಿಂದ ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ. ಹೌದು. ಅಷ್ಟೇ ಅಲ್ಲ, ಉತ್ತಮವಂತಹ ಗುರುಗಳಿಂದ ವಿದ್ಯಾಭ್ಯಾಸವನ್ನು ಕಲಿತು ಬಂದಿದ್ದೇವೆ. ಸರಿ ಅಲ್ವಾ? ಹೀಗಿರುವಾಗ ಮನಸ್ಸಿಗೆ ಬಹಳ ಸಂತೋಷ. ಸ್ವಾತಂತ್ರ್ಯ ಎನ್ನುವುದನ್ನು ನಮಗೆ ಕೊಟ್ಟಿದ್ದಾರೆ ಅಲ್ವಾ? ನಮ್ಮಪ್ಪ. ಹೌದಲ್ಲ? ಹೌದು. ಹಾಗಂತ ಹೇಳಿ ಅದನ್ನು ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸಿಕೊಳ್ಳಬೇಕಾಗುತ್ತದೆ. ನಿಜ. ಯಾವ ಕಾರಣಕ್ಕೂ ದುರ್ಬಳಕೆಯನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ, ಮಾಡಕೂಡದು. ಹಾಗಂತ ಹೇಳಿ ಇವತ್ತು ನಮಗೆ ನಿಮ್ಮ ಇಚ್ಛೆಯಂತೆ ಇರಿ ಮಕ್ಕಳಂತ ಹೇಳಿಕೊಟ್ಟಿದ್ದಾರೆ. ಯಾಕೆ ಗೊತ್ತಾ? ಯಾಕೆ? ಉತ್ಸವ ನಮ್ಮದ ದಿನ ಇವತ್ತು, ಅಲ್ವೇ? ಹೌದೌದು. ಹರುಷಕ್ಕೆ ಕಾರಣವಾದದ್ದು ಯಾವುದೆಲ್ಲ ಇದೆಯೋ ಅದನ್ನು ಉತ್ಸವ ಎನ್ನುವ ಹಾಗೆ ಕೊಂಡಾಡುತ್ತಾರೆ. ಸರಿ. ಹಲವು ಉತ್ಸವಗಳನ್ನು ನಾವು ಕಾಣಬಹುದು. ನಿಜ. ಅಲ್ವೇ? ಕಾಮನ ಉತ್ಸವ ಅಂತ ಇದೆ, ಹೌದೌದು. ಇಂದ್ರೋತ್ಸವ ಅಂತ ಇದೆ. ಕಾಮನನ್ನೇ ಪೂಜೆ ಮಾಡುವಂತದ್ದು ಕಾಮನ ಉತ್ಸವ. ಹೌದು. ಆಮೇಲೆ ಇಂದ್ರನನ್ನು ಪೂಜೆ ಮಾಡುವಂತದ್ದು ಇಂದ್ರೋತ್ಸವ. ಸರಿ. ಆಮೇಲೆ ಇನ್ನೊಂದು ವಸಂತೋತ್ಸವ ಅಂತ ಇದೆ. ಆ ವಸಂತೋತ್ಸವದ ದಿನವಿಂದು ಇವತ್ತೇ ಅಲ್ವೇ? ಹೌದೌದು. ಎಲ್ಲರೂ ಪಾಲ್ಗೊಳ್ಳುತ್ತಾ ಇದ್ದಾರೆ, ಜನಜಂಗುಳಿ. ನಾವು ಕೂಡ ಪಾಲ್ಗೊಳ್ಳಬೇಕೆನ್ನುವ ಹಾಗೆ ಹೇಳಿದ್ದಾರೆ, ಮುಕ್ತಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಆ ವಸಂತೋತ್ಸವದಲ್ಲಿ ನಾವು ಪಾಲ್ಗೊಳ್ಳಬೇಕಾದ್ರೆ ಇಲ್ಲಿರುವುದಲ್ಲ, ಮತ್ತೆ ಹೋಗಬೇಕಲ್ಲ ಅಲ್ಲಿಗೆ. ಹೌದು. ಹೋಗೋಣವಂತೆ, ಹೋಗೋಣ. ನಲಿದಾಡಿ ಪಾಡುವ ನಿರಗಿ ನಲಿದಾಡಿ ಪಾಡುವ ಬಲ್ಲಿರಗಿ ಕೂಡಿ ಪಾಡುವ ಬಲ್ಲಿರೈ ನಲಿದಾಡಿ ಪಾಡುವ ಬನ್ನಿರೈಗಿ ಬನ್ನಿರೈ ಬಲ್ಲಿರೈ ಬಲ್ಲಿರೈ ಬಲ್ಲಿ 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 ಬಲ್ಲಿ
ನಲಿದಾಡಿ ಪಾಡುವ ಬಲ್ಲಿರೈ ನಲಿದಾಡಿ ನಲಿದಾಡಿ ಕುಣಿದಾಡಿ ನಲಿದಾಡಿ ನಲಿದಾಡಿ ಪಾಡುವ ಬನ್ನಿರೈ ಹರುಷದೊಳಿಲ್ಲ ಉತ್ಸವ ಗಾಢ ಹರುಷದೊಳಿಲ್ಲ ಉತ್ಸವ ಮಾಡಿ ಹಿಕ್ಕುವ 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 ಬಲ್ಲಿರೈ ಗಾಢ ಗರುಷದೊಳೆಲ್ಲರುತ್ಸವ ಮಾಡಿ ಹಿಕ್ಕುವ ಬಲ್ಲಿರೈ ಪಾಡುವ ಪಾಡುವ ಬಲ್ಲಿರೈ ಗಾಢ ಗರುಷದೊಳೆಲ್ಲರೂ ಮಾಡಿ ಹಿಕ್ಕುವ ಬಲ್ಲಿರೈ ಉತ್ಸವ ಮಾಡಿ ಹಿಕ್ಕುವ ಹಿಕ್ಕುವ ಮಾಡುವ ಹಿಕ್ಕುವ ಕೂಡಿ ಮಾಡುವ ಬಲ್ಲಿರೈ ನಲಿ ದಾಡಿ ಮಾಡುವ ಬಲ್ಲಿರೈ ಗಾಢ ಹರ್ಷದೆಲ್ಲರೂ ಮಾಡಿ ಹಿಕ್ಕುವ ಬಲ್ಲಿರೈ ಗಾಢ ಹರ್ಷದೆಲ್ಲರೂ ಮಾಡಿ ಹಿಕ್ಕುವ ಬಲ್ಲಿರೈ ಮಾಡಿ ಹಿಕ್ಕುವ ಬಲ್ಲಿರೈ ಕೂಡಿ ಮಾಡುವ ಬಲ್ಲಿರೈ ಬಲ್ಲಿರೈ ಮಲ್ಲಿಗೆಯು ಬಿಗಿದ ಮಾಮರದಲ್ಲಿ ಪ್ರಣಯವ ಬೆಳೆಸಿದೆ ಮಲ್ಲಿಗೆ ಬಿಗಿದ ಮಾಮರದಲ್ಲಿ ಮಾಮರದಲ್ಲಿ ಪ್ರಣಯವ ಬೆಳೆಸಿದೆ
ಮಲ್ಲಿಗೆಯು ಬಿಗಿದಪ್ಪಿ ಮಲ್ಲಿಗೆಯು ಬಿಗಿದಪ್ಪಿ ಮಾಮರದೆ ಬಿಗಿದಪ್ಪಿ ಮಾಮರದಲ್ಲಿ ಪ್ರಣಯವ ಬೆಳೆಸಿದೆ ಪ್ರಣಯವ ಬೆಳೆಸಿದೆ ಪಲ್ಲವಂಗಳ ಸವಿದು ಪಲ್ಲವಂಗಳ ಸವಿದು ಪಲ್ಲವಂಗಳ ಸವಿದು ಕೋಕಿಲವಂತಿ ಕೂಕು ಕುಹು 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 ಎನ್ನುತ್ತಿದೆ ಪಲ್ಲಂಗಳ ಸವಿದು ಕೋಕಿಲವಲ್ಲಿ ಕೂಗು ಎನ್ನುತ್ತಿದೆ ಬನ್ನಿರೇ
ಕುಹು ಎನ್ನುತ್ತೀದೆ. ಪಲ್ಲವಂಗಳ ನವಿದು ಕೋಕಿಲ ವಲ್ಲ ಕುಹು ಎನ್ನುತ್ತೀರಿ. ಪಲ್ಲವಂಗಳ ಸವಿದು ಕೋಕಿಲ ವಲ್ಲ ಕುಹು 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 ಪಲ್ಲವಂಗಳ ಸವಿದು ಸವಿ ಸವಿದು ಸವಿ ಸವಿದು ಕೋಕಿಲ ವಲ್ಲಿ ಕುಹು ಕುಹು ಎನ್ನುತ್ತಿದೆ. ಸರಸಿಯ ತುಳಸಿತ ಹಂಸ ಮಿಥುನವು ಸರಸವಾಡುತ್ತ ನಲಿದಿದೆ. ಸರಸಿಯೊಳು ಸೀತ ಹಂಸ ಮಿಥುನವು ಸರಸವಾಡುತ್ತ ನಲಿದಿದೆ. ಸರಸಿಯೊಳು 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 ಸೀತ ಹಂಸ ಸೀತ ಹಂಸ ಸೀತ ಹಂಸ ಮಿಥುನ ಹಂಸ ಮಿಥುನ ಹಂಸ ಮಿಥುನವು ಸರಸವಾಡುತ್ತ ನಲಿದಿದೆ. ಸರಸವಾಡುತ್ತ ಹಂಸ ಮಿಥುನ ಸರಸವಾಡುತ್ತ ನಲಿದಿದೆ. ಸರಸವಾಡುತ್ತ ನಲಿದಿದೆ. ಹಂಸ ಗರಿಗಳನ್ನು ಬಿತ್ತರಿಸಿ ನವಿಲದೋ. ಗರಿಗಳನ್ನು ಬಿತ್ತರಿಸಿ ನವಿಲದೋ. ಗರಿಗಳನ್ನು ಬಿತ್ತರಿಸಿ ನವಿಲು 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 ನಾಟ್ಯವ ನಾಡಿದೆ. ನವಿಲು ನಾಟ್ಯವ ನಾಡಿದೆ. ನವಿಲು ನಾಟ್ಯವ ಆಡಿದೆ. ನಾಟ್ಯವ ಆಡಿದೆ. ಬಲ್ಲಿರೇ ನಾಟ್ಯವ ಆಡಿತಿ ಕೂಡಿ ಪಾಡುವ ಬನ್ನಿರೈ ದಾಡಿ ಪಾಡುವ ಬನ್ನಿರೈ ಗಾಢ ಹರ್ಷದೊಳೆಲ್ಲರೂ ಉತ್ಸವ ಮಾಡಿ ಹಿಗ್ಗುವ ಬನ್ನಿರೈ ಗಾಢ ಹರ್ಷದೊಳು ಎಲ್ಲ
ಉತ್ಸವ ಮಾಡಿ ಹಿಗ್ಗುವ ಬನ್ನಿರೆ ಗಾಢ ಹರಿದೊಳೆಲ್ಲರೂ ಉತ್ಸವ ಮಾಡಿ ಹಿಗ್ಗುವ ಬನ್ನಿರೆ 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 ಕೂಡಿ ಪಾಡುವ ಬನ್ನಿರಿ ನಲಿದಾಡಿ ಪಾಡುವ ಬಲ್ಲಿರಿ ಬಲ್ಲಿರಿ ಸರದನಾಟ್ಯ ಸಂಗೀತ ಕಥನದ
ಪರಿಪರಿಯ ಕ್ರೀಡಾ ವಿಲಾಸದಿ ತರುಣಿಯರೊಡಗೊಡಗೊಳ್ಳು ಅಸ್ಥಿ ಪ್ರಾಸ್ತಿಯರು ಮುದದಿ ರಣ್ಯರ ಚೆಲ್ವಿಕಿಯ ಚಾರು ನಾಟ್ಯ ಅಭಿನಯದ ಬಗೆಯ ವೀರ ಕಂಸನು ನೆರೆ ನೋಡಿ ಮತ್ತೆ ಸಾರಿದ ಸನಿಗಕ್ಕೆ ನೆರೆಗೂಡಿ ಮಾತಾಡಿಸಿದಾಗ ರತಿಯ ಪುತ್ತಳಿಗಳೇ ಕೇಳಿಯೇ ಸೊಬಗಿಗೆ ಮನಸೋತಿನಿಲ್ಲಿ ನಾಟ್ಯದ ಅತಿಶಯ ಸೊಬಗಿಗೆ ಮನಸೋತಿನಿಲ್ಲಿ ಇಳಿಯೇ ಜೀವ ರತುನಗಳಗ ವಿದಾತನ ಹೊಸ ಮಟ್ಟೋ ಜೀವ ರತುನಗಳಗ ವಿದಾತನ ಹೊಸ ಮಟ್ಟೋ ಹೊಸ ಹುಟ್ಟೋ ಹೊಸ ಮಟ್ಟೋ ನಾಟ್ಯದತಿಶಯ ಸೊಬಗಿಗೆ ಮನಸೋತೆ ಮನಸೋತಿನಿಲ್ಲಿಗೆ ಜತೆಗಾತಿಯರು ಒಡ ಹುಟ್ಟೋ ಜೀವ ರತುನಗಳ ವಿದಾತನ ಹೊಸ ಮಟ್ಟ ಹೊಸ
ಹೊಸ ಹುಟ್ಟ ಹೊಸ ಮಟ್ಟ ತಳಿಗಳಕ್ಕೆ ಅಯ್ಯೋ ಎಷ್ಟು ಚಂದವೇ. ಹೆಣ್ಣಿಗೊಂದು ಮರ ಬಳ್ಳಿಗೊಂದು ಮರ. ಹಂಸವನ್ನೊಮ್ಮೆ ನೋಡು. ಜೋಡಿ ಹಂಸ ಅದಕ್ಕೊಂದು ಜೋಡಿ ಗಂಡು ಹಂಸ ಬೇಕು ಅಲ್ವಾ? ವಾ ರತಿಯ ಪುತ್ತಳಿಗಳೇ, ನಿಮ್ಮನ್ನೇ ಕರೆದದ್ದು. ಆಹಾ, ಬಹಳ ಹೊತ್ತಿನಿಂದ ನಾ ಗಮನಿಸ್ತಾ ಇದ್ದೆ. ಎಲ್ಲರೂ ಒಂದೊಂದು ಕಡೆಯಲ್ಲಿ ಅವರದ್ದೇ ಆದ ಒಂದೊಂದು ಪಂಗಡವನ್ನು ರಚಿಸಿ ಕುಣಿತಾರೆ, ಹಾಡ್ತಾರೆ, ನಲಿತಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಹೌದು. ಹಾಗೆ ನೀವಿರುವರು ಪ್ರತ್ಯೇಕವಾಗಿ ಕುಣಿತಾ ಇದ್ದೀರಿ. ಒಂದು ಕಡೆಗೆ ನಾಟ್ಯ ವೈಭವ, ಇನ್ನೊಂದು ಕಡೆಗೆ ಹಾಸ್ಯ ವೈಭವ. ಆಗ ಒಂದು ಹಾಸ್ಯ ವೈಭವ ಆಯ್ತಂತೆ. ಅಯ್ಯೋ ದೇವ್ರೇ ದೇವರೇ, ಒಂದು 3/4 ಗಂಟೆ ಅವರದ್ದೇ ಹಾಸ್ಯ ವೈಭವ. ನಾನು ಅದನ್ನೆಲ್ಲ ಗಮನಿಸಿ. ಹೌದು. ಅಲ್ಲ ಓಯ್, ಏನು ಪ್ರಪಂಚದಲ್ಲಿ ಯಾವ ಮೂಲೆಗೆ ಹೋದ್ರು ಇಂತಹ ಜೊತೆ ಸಿಕ್ಲಿಕ್ಕಿಲ್ಲ. ಒಂದೇ ರೀತಿ. ಹೌದೌದು. ಯಾವ ರೀತಿ? ಉಡುಗೆ, ಉಡುಗೆ, ತೊಡುಗೆ, ತೊಡುಗೆ, ನಡೆ, ನಡೆ, ನುಡಿ, ನುಡಿ, ಕುಣಿತ, ಕುಣಿತ, ಲಾಲಿತ್ಯ, ಭಾವ, ಭಾವ, ಭಂಗಿ, ಭಂಗಿ. ಆಹಾ, ಯಾಕೆ ಹೇಳಿದೆ? ಇವಳು ಸ್ವಲ್ಪ ದಪ್ಪ ಹೆಚ್ಚು. ಅದು ನೀನು ಹೇಳುದಲ್ವಾ? ಅವಳು ನಿನ್ನನ್ನು ಹಾಗೆ ಹೇಳ್ತಾಳೆ. ಇವಳು ಸ್ವಲ್ಪ ಉದ್ದ ಹೆಚ್ಚು. ಹೌದೌದು. ಆದ್ರೆ ನಿಮ್ಮನ್ನು ಕಂಡಾಗ ನನಗೊಂದು ಕುತೂಹಲ. ಏನು? ಏನದು? ನಾನು ಈಗಲ್ಲ ಬಂದದ್ದು, ಮತ್ತೆ ಆವಾಗ್ಲೇ ಬಂದಿದ್ದೆ. ಅವಾಗ್ಲೇ ಬಂದಿದ್ರಾ? ನಮ್ಮದು ತಪ್ಪಿಷ್ಟ ಆಯ್ತು. ಹೌದು. ಅಲ್ಲಲ್ಲ, ನೀವು ಕುಣಿಯುವುದಕ್ಕೆ ಪ್ರಾರಂಭಿಸುವಾಗಲೇ ನಾ ಬಂದಿದ್ದೆ. ಹೌದಾ? ಇದಿರು ಬರ್ಲಿಲ್ಲ. ಯಾಕೆ? ನಿಮ್ಮ ಏಕಾಂತಕ್ಕೆ ಭಂಗವಾಗಬಾರ್ದು ಅಂದ್ರೆ ಕುಣಿತದ ಸಂದರ್ಭದಲ್ಲಿ ಯಾವುದೋ ಒಂದು ಭಾವದಲ್ಲಿರುವ ಪಕ್ಕನೆ ಇನ್ನೊಬ್ಬ ಇಣುಕಿದ್ರೆ ಯಾರಪ್ಪ? ನಮ್ಮ ದೃಷ್ಟಿ ಆ ಕಡೆ ಹೋಗುದು ಅಲ್ವಾ? ಹೌದು. ಅದಕ್ಕೆ ಮರದ ಮರೆಯಲ್ಲಿ ನಿಂತು ನಿಮ್ಮ ನಾಟ್ಯವನ್ನು ಕಂಡೆ. ಏನಾದ್ರೂ ದೋಷವಿತ್ತೆ? ದೋಷ ಅಲ್ಲಪ್ಪ. ಮತ್ತೆ ಈಗ ಮುಗೀತದೆ, ಈಗ ಮುಗೀತದೆ, ಈಗ ಮುಗೀತದೆ. ಬೇಗ ಮುಗಿಸಿದಲ್ವ ನಾವು? ನಾನು ನಿರೀಕ್ಷೆಯಲ್ಲಿ ಅಲ್ಲಿ ಕಾಯ್ತಾ ಇದ್ದೆ. ಮತ್ತೆ ಇದು ಮುಗಿಯುವ ಲಕ್ಷಣ ಕಾಣಲಿಲ್ಲ, ಮತ್ತೆ ನಾನೇ ಬಂದದ್ದು. ಹಾಗೆ ಕೆಲವೊಮ್ಮೆ ಹಾಗೆ ಮಾಡ್ಬೇಕಾಗುತ್ತೆ. ಮುಗಿಸಿದ್ರೆ ನಾವೇ ತಪ್ಪಲ್ಲ, ಎಂತದ್ದು ಬೇಕಾಗ್ತದೆ. ಯಾಕೆ ಒಂದೇ ರೀತಿ ಕುಣಿಯುವಾಗ ಅಂದ್ರೆ ನಾಟ್ಯದಲ್ಲಿ ನಾನಾ ಪ್ರಕಾರಗಳು. ಹೌದು. ಒಟ್ಟು ಕುಣಿಬೇಕೆನ್ನುವ ಚಾಲದಿಂದ ಕುಣಿಬಾರ್ದು. ನಾನು ಉಳಿದವರಿಗಿಂತ ಹೆಚ್ಚು ಕುಣಿತೇನೆ, ಹೌದು, ಕುಣಿಬೇಕು ಅದಲ್ಲ. ಇವತ್ತು ಅವನಕ್ಕಿಂತ ಹೆಚ್ಚು ಕುಣಿದೇ ಬರುದಂತ ಹೇಳಿ ಒಂದು ಮನಸ್ಸಲ್ಲಿ ತೀರ್ಮಾನ ಮಾಡಿ ಬರುದು. ನಾನೊಂದು ಹೇಳ, ಕುಣಿಬೇಕು, ಕುಣಿತಬೇಕು, ಕುಣಿತಬೇಕು, ಎಲ್ಲಿ ಬೇಕು, ಯಾವಾಗ ಬೇಕು, ಎಷ್ಟು ಬೇಕು, ಅದನ್ನು ಹದವರಿತು ನಾವು ತಿಳಿದು ಪ್ರಯೋಗಕ್ಕೆ ತಂದೆವುಂತಾದ್ರೆ ಅದು ಯಾವ ಕಾಲಕ್ಕೂ ಶಾಶ್ವತವಾಗಿ ಉಳಿಯುತ್ತದೆ. ಅತಿ ಆಯ್ತು ಅಂತಾದ್ರೆ ಅಮೃತವು ವಿಷ. ಹಾಗಾಗಬಾರ್ದು. ನೀವಿಷ್ಟು ಕುಣಿಬೇಕು ಅಂತ ಹೇಳಿದ್ದೆ ಯಾಕೆ? ಅಲ್ಲಿದ್ದವರೆಲ್ಲ ಕುಣಿಯುವಾಗ ನೀವಿಷ್ಟು ಕುಣಿಯದಿದ್ರೆ ಒಂದೇ ರೀತಿ ತಾಳ ಲಯ ಬದ್ಧವಾಗಿ ಕಂಡ ನಿಮ್ಮ ಕುಣಿತವನ್ನು ಕಂಡು ನಿಮ್ಮ ನಾಟ್ಯದ ಅತಿಶಯ ಸೊಬಗಿಗೆ ನಾ ಮನಸೋತೆ. ಜೊತೆಗೆ ನಿಮ್ಮಲ್ಲಿ ಒಂದು ಪ್ರಶ್ನೆ, ನೀವು ಜೊತೆಗಾರ್ತಿಯಾರ? ಹೌದು, ನಾವು ಜೊತೆಗಾರ್ತಿಗೆ. ಅಲ್ಲ, ಇವತ್ತು ಮಾತ್ರ ಒಟ್ಟಾದ? ಇಲ್ಲಪ್ಪ, ಇವತ್ತು ಮಾತ್ರ ಒಟ್ಟಾದಲ್ಲ. ಅದಲ್ಲದಿದ್ರೆ ಒಡ ಹುಟ್ಟುಗಳ ಆಗಿರಲುಬಹುದು. ಅದು ಅಲ್ಲದಿದ್ದೊಡೆ ಸೃಷ್ಟಿಕರ್ತನಾದ ಬ್ರಹ್ಮದೇವನ ಸೃಷ್ಟಿಯಲ್ಲಿ ಒಂದು ಹೊಸ ಮಟ್ಟು ತಿಟ್ಟು ಪಟ್ಟು ಇಲ್ಲ ಬೇರೆ ಬೇರೆ ಉಂಟು. ಹಾಗೆ ಅವನ ಹೊಸ ಮಟ್ಟು ನಾನು ಅರಿಯದಾದೆ ಹೋಗಬಾರ್ದು. ನಾನು ಅರಿಯದಾದೆ ನಿಮ್ಮೊಂದು ವಿಳಾಸ ಬೇಕಿತ್ತಷ್ಟೇ. ನೋಡ್ಲಿಕ್ಕೆ ಹೇಗೆ ಕಾಣುತ್ತಾರೆ? ನೋಡಲು ರಾಜಪುರುಷನಂತೆ ತೋರುವೆ, ರೂಢಿಯಾವುದು ನಾಮವೇನೋ. ನಾಡಿನುತ್ಸವಕ್ಕೆ ಎಂದ ಭ್ಯಾಗತನಾಗಿರಿ, ಗಾಢ ಗೌರವದ ಸ್ವಾಗತ 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 ಸ್ವಾಗತ. ಎಂತದ್ದು? ಇನ್ನು ನಿಮ್ಮ ಪರಿಚಯ ನೀವು ಹೇಳಬೇಕು ಅಂತ ಇಲ್ಲ. ಯಾಕೆ?
ನನಗೆ ಅರ್ಥ ಆಯ್ತು. ನೀವು ಏನು ಈ ನಾಡಿನ ಸ್ವಾಗತಕಾರಿಣಿಯರಲ್ವಾ? ಅಯ್ಯಯ್ಯೋ, ನಾವು ಸ್ವಾಗತ ಮಾಡುವವರ ಹಾಗೆ ಕಾಣುತ್ತೇವಾ? ನೀವು ಇಲ್ಲಿ ನಿಲ್ಬಾರ್ದು. ಅಲ್ಲ ಅಲ್ಲಿ ದ್ವಾರದಲ್ಲಿ ಒಂದು ಆ ಕಡೆ ಒಂದು ಈ ಕಡೆ ಹೀಗೆ ನಿಲ್ಬೇಕು. ಬೊಂಬೆ ಹಾಗೆ ಹೋಗಿ ಹೋಗಿ ಬನ್ನಿ ನಮಸ್ಕಾರ. ಅದೊಂದು ಬೊಂಬೆ ಉಂಟು ಹೀಗೆ. ಹೌದು, ಅಲ್ಲ ಇದು ಹಾಗೆ ಉಂಟು. ಎಂತದ್ದು ಬೊಂಬೆ ಹಾಗೆ ಅಲ್ವಾ? ಸ್ವಾಗತಕಾರಿಣಿಯರಲ್ವಾ? ಸ್ವಾಗತಕಾರಿಣಿಯರಂತ ಹೇಳುದು ನಮ್ಮನ್ನು. ಸ್ವಾಗತ ಅಂತ ಹೇಳಿದ್ರಿ. ಒಂದು ಲೆಕ್ಕದಲ್ಲಿ ನೋಡಿದ್ರೆ ನಮ್ಗೆ ಆ ಅರ್ಹತೆ ಉಂಟು. ಹೌದಾ? ಹೇಳಿದ್ರಲ್ಲಿ ತಪ್ಪಿಲ್ಲ. ಹಾಗಂತ ಹೇಳಿ ಸ್ವಾಗತ ಮಾಡುವವರು ನಾವಲ್ಲ. ಅಲ್ವಾ? ಆಂಗಿಕವಾದಂತಹ ಸೌಷ್ಠವ, ಮೌಖಿಕವಾದಂತಹ ಕಾಂತಿ, ಸರಿ, ವರ್ಚಸ್ಸು, ತೇಜಸ್ಸು, ಓಜಸ್ಸು ಇವನ್ನೆಲ್ಲ ಕಾಣುವಾಗ ಹೌದು ನೋಡ್ಲಿಕ್ಕೆ ರಾಜಪುರುಷನ ರಾಜಕಳೆ ಎದ್ದು ಕಾಣ್ತಾ ಉಂಟು ಅಲ್ವೇ? ನೋಡಲು ರಾಜಪುರುಷನಂತೆ ಅಲ್ವೇ? ಇದು ಯಾವುದು? ರೂಢಿ ಯಾವುದು? ನಿಮ್ಮ ಊರು ಯಾವುದು? ನಿಮ್ಮ ಹೆಸರೇನು? ನಾಮವೇನು? ಅದಲ್ಲ, ಅದು ಹಾಗಲ್ಲ. ನಿಮ್ಮನ್ನು ಕಾಣುವಾಗ ಸಲ್ಲಕ್ಷಣ ಭರಿತ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇಲ್ಲವೇ ಇಲ್ಲ. ನಾವು ಸ್ವಾಗತ ಕಾರಣಿಗೆ ಅಂತ ಹೇಳ್ತಾರಲ್ಲ, ಹೇಳಿದ್ರಲ್ವಾ? ಒಂದು ಲೆಕ್ಕದಲ್ಲಿ ನೋಡ್ಲಿಕ್ಕೆ ಇದ್ರೆ ಇದು ಕಾರ್ಯಕ್ರಮವೇ ನಮ್ಮದು. ಕಾರ್ಯಕ್ರಮವೇ ನಮ್ಮದ್ದು. ಕಾರ್ಯಕ್ರಮ ನಿಮ್ಮದ್ದು ತಾಗಬೇಕಾದ್ರೆ ಈ ನಾಡಿಗೂ ನಿಮಗೆ ಸಂಬಂಧ ಇರಬೇಕಲ್ಲ? ಹೌದು. ಏನು ಸಂಬಂಧ? ಈ ಗಿರಿವರ್ಗದ ಅಧಿಕಾರಿ ಒಬ್ಬರಿದ್ದಾರೆ. ಇದ್ದಾರೆ, ನನಗೂ ಗೊತ್ತುಂಟು. ಗೊತ್ತುಂಟಲ್ವಾ? ಜರಾಸಂಧ. ನನ್ನ ಗುರುಗಳು. ಹೌದಾ? ನಮಗೆಲ್ಲ ಗೊತ್ತಿದೆ ಅವರ ಬಗ್ಗೆ. ಜರಾಸಂಧನ ಮಕ್ಕಳು ನಾವು. ಹಿರಿಯವಳಾದಂತಹ ನಾನೇ ಆಸ್ತಿ, ಕಿರಿಯವಳಾದಂತಹ ನಾನೇ ಪ್ರಾಸ್ತಿ. ನಿಮ್ಮ ಅಪ್ಪನಿಗೆ ಇಬ್ಬರು ಒಳ್ಳೆ ಆಸ್ತಿ. ಹೌದಪ್ಪ, ಸಾಕಪ್ಪ. ಇದು ಎರಡು ಸಾಕಂತ ಹೇಳಿದೆ. ಈಗ ನಮ್ಮ ಹೆಸರು ಆಯ್ತು ಆಸ್ತಿ ಪ್ರಾಸ್ತಿ. ಆಸ್ತಿ ಪ್ರಾಸ್ತಿಯರು. ನಮ್ಮ ಪರಿಚಯ ಆಯ್ತು, ನಿಮ್ಮ ಪರಿಚಯ ನಮಗಾಗಿಲ್ಲ. ಹಂಸ ಗಮನೆಯರೇ, ಹಂಸ ಗಮನೆಯರೇ ಕೇಳಿ, ನಿಮ್ಮ ವಂಶಕ್ಕೂ ನಮಗೂ ನಂಟುಂಟು ಮೊದಲನೇ. ಕಂಸಾಖ್ಯನದರೆ ನಾನೇ, ಕಂಸಾಖ್ಯನದರೆ ನಾನೇ, ವಿದ್ಯೆ ಅಂಶವ ನಿಮ್ಮಯ್ಯ ನೊಳು ಕಲಿತವನೇ. ಹಂಸ ನಡಿಗೆ. ಓ, ಅದಕ್ಕೆ ಓ ಹಂಸ ಗಮನೆಯರೇ. ಆಗರಾತಿಯ ಪುತ್ಥಳಿಗಳೇ. ಈಗ ಹಂಸ ಗಮನೆಯರೇ. ಆವಾಗ ರೂಪ ಕಂಡು ಹೋಗಲಿದ್ದು, ಈಗ ನಿಮ್ಮ ನಡಿಗೆ ಕಂಡು ಹೋಗಲಿದ್ದು. ಓಹೋ. ಓ ಹಂಸ ಗಮನೆಯರೇ. ಏನು? ನಾನು ಯಾರು? ನೋಡಲು ರಾಜಪುರುಷನಂತೆ. ಹೌದಪ್ಪ. ಅಂತಲ್ಲ, ರಾಜಪುರುಷನೇ. ಹೌದಾ? ಅಂದ್ರೆ ಮಧುರೆ ಎನ್ನುವ ನಾಡಿನ ನಗರಿಯ ಹೆಸರು ಕೇಳಿದ್ದೀರಾ? ಬಲ್ಲೆವು. ವರ್ತಮಾನ ಕಾಲದಲ್ಲಿ ಮಧುರಾಧೀಶ ಕಂಸಾಚನೆಂದರೆ ನಾನೇ. ಏನೈತೆ? ಗೊತ್ತಾಗ್ಲಿಲ್ವಾ? ನಮ್ಮವರೆಲ್ಲ ಬೇಟೆಯಾಗ ಹೋಗುವಂತಹ ಸಂದರ್ಭದಲ್ಲಿ ಏನಾದರೂ ಮಾಂಸ ಸಿಕ್ಕಿದ್ರೆ ಏ ಕಂಸ, ಏ ಕಂಸ ಶಬರರು ಹೇಳುದು. ಹೌದಪ್ಪ, ಅದುವೇ ಇರ್ಬೇಕು. ಕಂಸ ಅಂದ್ರೆ ತಿನ್ನು ಅಂತ. ಸರಿ, ತಿನ್ನು. ಕಂಸ ಎನ್ನುವ ಹೆಸರಿಗೆ ವ್ಯಾಖ್ಯಾನ ನಾನೇ ಅಲ್ಲ. ನಮ್ಮಲ್ಲಿ ಅಸ್ಥಿ ಅಂತ ಹೇಳಿದ್ರೆ ಸತ್ತವರದ್ದು ಕೊಂಡು ಹೋಗಿ 3 ನದಿ ಸೇರುವಲ್ಲಿ ಬಿಡುವುದು. ಎಂತದ್ದು? ಅಸ್ಥಿ. ಮೂಳೆಗೆ ಹೇಳುದು. ಹೌದು. ಏನು ಅಸ್ಥಿ? ಹಾಗಲ್ಲ, ಆಸ್ತಿ ಪ್ರಾಸ್ತಿ. ಹೆಸರಿಗೆ ವ್ಯಾಖ್ಯಾನ ಮಾಡಬೇಡಿ. ಮಾತ್ರ ಅಲ್ಲ, ನನಗೂ ನಿಮ್ಮ ಈ ಊರಿಗೂ ನಿಮ್ಮ ಅಪ್ಪನಿಗೂ ಬಹಳ ಹತ್ತಿರದ ನಂಟುಂಟು. ಗಂಟುಂಟು? ನಿನಗೇನು ಗಂಟಿದ್ದು ನೆನಪಾದ್ದು? ಅಲ್ಲ, ಸಿಕ್ಕಿದ್ರೆ ಸಿಗ್ಲಿ. ನಂಟು ಅಂದ್ರೆ ಹಿಂದೊಂದು ಕಾಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದು ನಾನು ಇದೇ ನಗರಿಯಲ್ಲಿದ್ದುಕೊಂಡು. ಮಾತ್ರ ಅಲ್ಲ, ನಿಮ್ಮ ಅಪ್ಪನ ಪಟ್ಟದ ಶಿಷ್ಯ ಕಂಸ. ಅವಾಗ ಹೇಳ್ತಿದ್ರು ಪಟ್ಟದ ಶಿಷ್ಯ ಎನ್ನುವ ಏಕಪಾಟಿ. ಕಪಟಿ ನೀನು. ಏಕಪಾಟಿ ಅದನ್ನ ಹಾಗೆ ವಿಂಗಡಣೆ ಮಾಡಬೇಡ. ಏಕಪಟಿ ಅಲ್ಲ. ಹೌದೌದು, ಏಕಪಾಟಿ. ಒಂದನ್ನು ಒಂದ್ಸಲ ಹೇಳಿದ್ರೆ ಮಾತ್ರ ಅರ್ಥವಾಗಿ ಹೋಗುತ್ತೆ. ಒಂದು ಲೆಕ್ಕದಲ್ಲಿ ನೀವು ಹಾಗೆ ಒಂದು ಸಲ ನೋಡಿ, ಇಲ್ಲದ್ರೆ ಇದೆಲ್ಲ ಸಾಧ್ಯ ಉಂಟಲ್ಲ. ಹೇಳಿದ್ದು ಹೌದು. ಅವರ ಪ್ರೀತಿಯ ಶಿಷ್ಯ ನಾನು ಹೇಳಿದಾರಲ್ಲ ನನ್ನ ಬಗ್ಗೆ. ಆದ್ರೆ ಒಂದು ನೇರವಾಗಿ ನಿಮ್ಮಲ್ಲಿ ಒಂದು ಮಾತು ಹೇಳ್ತಾರೆ. ಆವಾಗ ಹೇಳಿದೆ, ನಿಮ್ಮ ನಾಟ್ಯದ ಅತಿಶಯ ಸೊಬಗಿಗೆ ನಾಮನ ಸೋತೆ. ಅಲ್ಲಿ ಒಂದು ವಾಕ್ಯ ಬಿಟ್ಟಿದ್ದೆ, ಅದನ್ನು ಈಗ ಸೇರಿಸ್ತೇನೆ. ನಿಮ್ಮ ಈ ರೂಪವನ್ನು ಕಂಡು ನಾ ಮನಸೋತವನಿದ್ದೇನೆ. ಆದ ಕಾರಣ ನಿಮಗೆ ಒಪ್ಪಿಗೆ ಉಂಟು ಅಂತಾದ್ರೆ, ಮೆಚ್ಚುಗೆ ಕೊಡ್ತೀರಿ ಅಂತಾದ್ರೆ, ನಿಮ್ಮ ಈರುವರನ್ನು ನಾ ಮದುವೆ ಆಗುವುದಕ್ಕೆ ಸಿದ್ಧನಿದ್ದೇನೆ.
ಅಭಿಪ್ರಾಯ. ಖಂಡಿತವಾಗಿ ಒಪ್ಪಿಗೆ ಇದೆ. ಅದೊಮ್ಮೆ ಸರಿಯಾಗಿ ನೋಡಂತೆ. ಆ ಮುಖವನ್ನೊಮ್ಮೆ ನೋಡು. ಬಟ್ಟಲು ಮುಖ. ಅಲ್ಲ, ಆ ಮುಖವನ್ನೊಮ್ಮೆ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ, ಅಷ್ಟು ಚಂದ ಅಂತ. ಹೇಗೆ ಹೇಗೆ? ಬಟ್ಟಲು ಮೋರೆಯ ಚೆಲುವ. ನಿನಗೆ ಬಟ್ಟಲಲ್ಲದೆ ಬೇರೆ ನೆನಪಾದೀತ? ಯಾಕೆ ನಮ್ಮ ದೇಹವನ್ನು ಬಟ್ಟಲು ನೆನಪಾಗಿ ಈಗ ಇವುಗಳು ಎಂತದ್ದು? ಎಷ್ಟೊತ್ತಿಗೆ ಅದರಂತೆ ನೆನಪು ಬಹುಶಃ. ಹಾಗಲ್ಲ, ಮತ್ತೆ? ಉಪಮೆ ಕೊಟ್ಟದ್ದು ಬಟ್ಟಲು ಮೋರೆ. ಇದು ಬಟ್ಟಲ, ದುಂಡು ಆಕಾರ. ಬಟ್ಟಲು ಅಂದ್ರೆ ದುಂಡು. ಉಪಮೆ ಪೂರ್ಣಚಂದ್ರ. ಬಟ್ಟಲು ಮೋರೆಯ ವೀರಲಕ್ಷ್ಮಿಯ ಚೆಲುವ. ಆಹಾ, ತೊಟ್ಟಿಲಂದದಿ ರಟ್ಟೆ ಮೆರೆಯುವ. ನೇತಾಡ್ಲಿಕ್ಕೆ ಬರಬೇಡಿ, ನಿಮ್ಮನ್ನು ಸಾಧ್ಯ ಇಲ್ಲ. ಗಟ್ಟಿಗ ಗಟ್ಟಿಗ ತುಪ್ಪುಳು ಮೀಸೆ. ಎಂತದು? 4 ಎಮ್ಮೆಗಳಿಗೆ ಸಾಕದು. ಎಂತದು? ಬೈ ಹುಲ್ಲ ಅಲ್ಲ, ಮತ್ತೆ? ಅಷ್ಟು ಹುಲುಸಾಗಿ ಬೆಳೆದಿದೆ ಅಂತ ಹೇಳಿ. ಇದು ನಮ್ಮ ಪೌರುಷದ ಪತಾಕೆ. ಹೌದಲ್ಲ? ನಮ್ಮತ್ತು ಮಾತ್ರ ಅಲ್ಲ, ಮತ್ತೆ ನಮ್ಮ ನಾಡಿನಲ್ಲೊಮ್ಮೆ ತಿರುಗಾಡಿ ಒಬ್ಬೊಬ್ಬರೊಂದೊಂದು ಮೀಸೆ ವಿನ್ಯಾಸ ನೋಡಿ ಹೇಗೆಲ್ಲ ಉಂಟು ಅಂತ. ಹೌದು ಹೌದು. ಹೇಗೆಲ್ಲ ಇರ್ತದೆ? ಹೀಗೆ ಬಂದು ಹೀಗೆ ಅಕ್ಕ ನೋಡು, ಅವಳಿಗೆ ಗೊತ್ತು. ಹೌದು. ಒಂದಿಷ್ಟು ಹೀಗೆ ತಿಂದದ್ದು ಕುಡ್ದದ್ದೆಲ್ಲ ಅದ್ರಲ್ಲೇ ಇರ್ತದೆ. ಮತ್ತೆ ಇರ್ತದೆ. ಇದೆಲ್ಲ ನೋಡಿದ್ದೇನೆ. ಕೆಲವರದ್ದು ಹೀಗೆ, ಕೆಲವರು ಸಣ್ಣದು ನೋಡು, ಕೆಲವರದ್ದು ಹೀಗೆ ಒಂದು ಹೀಗೆ ಇಳಿಲಿಕ್ಕೆ ಉಂಟು ಹೌದು ಅಲ್ವಾ? ನಮ್ಮದು ಹೀಗೆ. ಆದ್ರೆ ಒಂದು ಮೀಸೆ ಬಗ್ಗೆ ಇಷ್ಟು ವ್ಯಾಖ್ಯಾನ ಮಾಡ್ತೀರಲ್ಲ, ಇನ್ನೊಂದು ವರ್ಗ ಉಂಟು ಗೊತ್ತುಂಟ? ಏನು? ಜೀವಮಾನ ಪೂರ್ತಿ ಮೀಸೆ ಬರುವುದಿದ್ರು ಅದನ್ನು ಉಳಿಸಿಕೊಳ್ಳುವ ಯೋಗ ಅವರಿಗಿಲ್ಲಪ್ಪ. ಯಾರು ಮೀಸೆ ಉಳಿಸಿದ್ದಾರೆ ನೋಡ್ಲಿಕ್ಕೂ ಯೋಗ ಇಲ್ಲ ಕೆಲವರಿಗೆ. ಯಾವಾಗಲೂ ಮೀಸೆ ಇಲ್ವೇ ಇಲ್ಲ ಅಲ್ವಾ? ನಮಗೆ ಅಂತವರ ಒಂದು ಪ್ರಾರಬ್ಧ ನೋಡು. ಹೌದು. ಯಾವ ಜನ್ಮದ? ನೀವು ನನ್ನ ನಮ್ಮಲ್ಲಿ ಯಾಕೆ ಹೇಳುದು ಅದನ್ನು? ಅಲ್ಲ, ಹೇಳಿದ್ದು ಹೌದು. ನಮಗೆ ಹೆಣ್ಣು ಮಕ್ಕಳಿಗೆ ಮೀಸೆ ಬರುವುದು ಇಲ್ಲ, ಬರುವುದು ಬಾರದಿದ್ದವರಿಗೆ ಮತ್ತೆ ಮೀಸೆ ವಿಷಯ ಯಾಕೆ? ಹೌದು. ಆದ್ರೂ ವಿನ್ಯಾಸದ ಕುರಿತು ಹೇಳಿದ್ದು ನಾವು. ಹೆಣ್ಣು ಮಕ್ಕಳೊಮ್ಮೆ ಮೀಸೆ ವಿನ್ಯಾಸ ಮಾಡಿಕೊಂಡು ಹೋಗು. ಅದೇ ಹಾಗೆಲ್ಲ ಉಂಟು. ಚಿಗುರು ಮೀಸೆಯನ್ನು ಕಂಡ್ರೆ ಹೆಣ್ಣು ಮಕ್ಕಳಿಗೆ ಅತ್ಯಂತ ಪ್ರೀತಿ. ಸರಿ. ಮತ್ತೆ ಹೇಳುದನ್ನು ಕೇಳಿದ್ದೇವೆ. ಏನು? ಮೀಸೆ ಇಲ್ಲದ ಹುಡುಗ ಮುತ್ತು ಕೊಡುವುದಕ್ಕಿಂತ ಮೀಸೆ ಇದ್ದ ಹುಡುಗ ಮುತ್ತು ಕೊಟ್ರೆ ಸವಿ ಹೆಚ್ಚು. ಅನುಭವ, ತಿಳುವಳಿಕೆ. ಇದು ಇನ್ನೊಬ್ರು ಹೇಳಿದ್ದನ ಅನುಭವ ಹೇಗೆ? ತಿಳುವಳಿಕೆ, ತಿಳುವಳಿಕೆ ಅಷ್ಟೇ. ಸರಿ. ಈಗ ಒಪ್ಪಿಗೆಯಾ? ಒಪ್ಪಿಗೆ. ಆದ್ರೆ ನಾವೇ ಒಪ್ಪಿಗೆಯನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ನನಗೆ ಹೇಗಿದ್ದೇವೆ? ಹೇಗಿದ್ದೀರಿ? ಭತ್ತ ರಕ್ಷತೆ ಯವನೆ, ಯಪ್ಪಾ. ಪಿತಾ ರಕ್ಷತೆ ಕೌಮಾರೆ, ದೇವ್ರೇ. ಸುತ ರಕ್ಷತೆ ವಾರ್ಧಿಕ್ಕೆ, ಅಯ್ಯೋ. ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ. ನಾ ಸತ್ತೆಪ್ಪ. ನಾವೀಗ ತಂದೆಯ ಆಧೀನದಲ್ಲಿದ್ದೇವೆ. ಅದನ್ನ ಅಷ್ಟು ಹೇಳಿದ್ರು ಸಾಕು. ಗೊತ್ತಾಗಬೇಕು ಅಂತ ಹೇಳಿದ್ದು. ಮೊದಲೇ ತಡವಾಗಿದೆ. ಅವಳು ಇಷ್ಟು ಅಂತ ಹೇಳಿದ್ದು ಅದನ್ನು ನೇರವಾಗಿ ಒಪ್ಪಿಗೆ ಕೊಟ್ಟರೆ ಆಗುದಿಲ್ಲ. ನಿನ್ನ ಜಾಣ್ಮೆಗೆ ಮೆಚ್ಚಿದೆ. ಬೇಕದು ನಾವು ಕಲಿತಂತ ವಿದ್ಯೆಯನ್ನು ಪ್ರದರ್ಶನಕ್ಕೆ ನಾವು ಇಡದಿದ್ರೆ ಅದು ಇದ್ದೇನು ಅವಳು ಇವತ್ತು ಹೇಳಿದ್ರೆ ಇನ್ನು ಯಾವಾಗ ಹೇಳುದದ್ದು? ಅದೇ, ಅದು ನಿನ್ನ ಜೊತೆಗಿರುವಾಗ ಹೇಳದಿದ್ರೆ ಏನಾಗಿತ್ತು ಅಲ್ವಾ? ಹೌದು. ಆದ್ರೆ ಒಂದು ಅಪ್ಪನ ಒಪ್ಪಿಗೆ ಬೇಕು ಅಂತ ಹೇಳಿ. ಅಪ್ಪನ ಒಪ್ಪಿಗೆ ಬೇಕು. ನಿಮ್ಮ ಅಪ್ಪ ಒಪ್ಪಬೇಕು ಅಂತಿದ್ರೆ ಏನಾದ್ರೂ ದಾರಿ ಉಂಟಾ? ದಾರಿ ಉಂಟು. ದಾರಿ ಉಂಟು. ಏನು? ನಾಳೆಯ ದಿವಸ ಒಂದು ಕಾಳಗ ನಡೀತದೆ. ನಾನದಲ್ಲಿ ಭಾಗವಹಿಸಲಿಕ್ಕೆ ಬಂದ. ಚಟ್ಟಿ ಕಾಳಗ. ನಾನೇ ಅಧ್ಯಕ್ಷ. ಹೌದಾ? ನೀವು ಬರ್ತಾ ಇದ್ದೀರಿ? ನಾನು ಭಾಗವಹಿಸ್ತೇನೆ. ಇದು ತುಪ್ಪ ಜಾರಿ. ಹೌದು. ಒಟ್ಟಿಗೆ ಬಿದ್ದ ಹಾಗೆ. ಈಗ ಒಂದು ಕೆಲಸ ಮಾಡುವ. ನಾಳೆಯ ದಿವಸ ಜಟ್ಟಿ ಕಾಳಗದಲ್ಲಿ ನೀವು ಕೂಡ ಯುದ್ಧವನ್ನು ಮಾಡಬೇಕು. ಜಟ್ಟಿ ಕಾಳಗವನ್ನು ಮಾಡಬೇಕು. ಮಾಡಿ ಆದ್ಮೇಲೆ ಎಲ್ಲರನ್ನು ಸೋಲಿಸಿ ಆದ್ಮೇಲೆ ನಮ್ಮ ಅಪ್ಪ ಬಂದು ಕೇಳ್ತಾರೆ, ಕಂಸ ಶಾಬಾಸ್ ಬೇಕು ಅಂತ ಬಳಿರೆ ಬಾಪುರೆ ಹಾಗೆಲ್ಲ ಉದ್ಗಾರ ಮಾಡುತ್ತಾರೆ. ಆಮೇಲೆ ಕೇಳ್ತಾರೆ ನಿಮ್ಗೆ ಏನು ಬೇಕು ಎನ್ನುವ ಹಾಗೆ. ಅವಾಗ ನೀವು ಹೇಳಿದ್ರೆ ಆಯ್ತು, ನಿಮ್ಮ 2 ಮಕ್ಕಳಿದ್ದಾರಲ್ಲ ಹೆಣ್ಣು ಮಕ್ಕಳು, ರತಿಯ ಪುತ್ತಳಿಗಳು, ಅವರನ್ನು ನಮಗೆ ಕೊಟ್ಟರಾಯ್ತು. ನಿಮ್ಮ ಅಪ್ಪ ನಿಮ್ಮನ್ನು ಪಡೆದಕ್ಕೆ ಅವನ ಜನ್ಮ ಸಾರ್ಥಕ ಆಯ್ತು. ಯಾಕೆ? ಇಲ್ಲದಿದ್ರೆ ಹೆಣ್ಣು ಮಕ್ಕಳ ತಲೆಗೆ ಹೋದಷ್ಟು ಬೇಗ ಗಂಡು ಮಕ್ಕಳ ತಲೆಗೆ ದೇವರ ಅಣಗಿಂತ ದಾರಿ ಹೊಲಿಲಿಕ್ಕಿಲ್ಲ. ಎಷ್ಟು ಬೇಗ ನೋಡಿ, ಒಂದು ಕ್ಷಣದಲ್ಲಿ ಆಯ್ತು, ಎಲ್ಲ ವ್ಯವಸ್ಥೆ ಆಯ್ತು. ಮದುವೆಯವರೆಗೆ ವ್ಯವಸ್ಥೆ ಮಾಡಿದ್ವಿ. ಹೌದೌದು ಅಲ್ವಾ? ಹೆಣ್ಣು ಮಕ್ಕಳಿಗಿಂತ 5 ವರ್ಷ ಬುದ್ಧಿ ಹೊಂದಿದವರು ಅಂತ ಹೊಂದಿದವರು ಕೆಲವು ಸಲ ಹೇಳ್ತಾರೆ ಮೊಣಕಾಲಿಂದ ಕೆಳಗಿರ್ತದೆ ಅಂತ. ಹೌದೌದು, ಕೆಲವು ಸಲ ಮಾತ್ರ. ಆದ್ರೆ ಒಂದು ನಾಳಿನ ದಿನ ನಾನು ಆ ಜಟ್ಟಿ ಕಾಳಗದಲ್ಲಿ ಭಾಗವಹಿಸುವಾಗ ನನ್ನ ಸ್ಫೂರ್ತಿಯ ಮೂರ್ತಿಗಳಾಗಿ ಇದೀರಿನ ಸಾಲಿನಲ್ಲಿ ನೀವಿರ್ಬೇಕು. ಇದೀರಿನ ಸಾಲಿನಲ್ಲಿ ಕುಳಿತುಕೊಳ್ಳುತ್ತೇವೆ. ಯಾಕೆ ಇನ್ನೊಬ್ರು ಬಂದು ಕೂತ್ಕೊಳ್ಬಾರ್ದಲ್ಲ ಅಲ್ಲಿ? ಯಾರಾದ್ರೂ ಕೂತ್ಕೊಂಡ್ರೆ ಏನು ಮಾಡ್ತೀರಿ? ಕೂತ್ಕೊಂಡ್ರೆ ಮತ್ತೆ ಎಂತ ಮಾಡುದು? ಅಲ್ಲ, ಆಸನವನ್ನು ಕಾಯ್ದಿರಿಸಲಾಗಿದೆ. ಕೆಲವು ಸಲ ಸಮಸ್ಯೆ ಆಗುದು ಹಾಗೆ. ಕಾರ್ಯಕ್ರಮ ಮಾಡಿಸೋರಿಗೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲದಾಗುದು ಕೊನೆಗೆ, ಗೊತ್ತುಂಟಾ? ಯಾಕೆ? ನೀವು ಬರುವ ಮೊದಲು ಉಳಿದವರು ಕೂತ್ರೆ ಅದಕ್ಕೆ ಆಸನವನ್ನು ಕಾದಿರಿಸಬೇಡಿ. ಯಾಕೆ? ಒಮ್ಮೆ ಕೂತವರನ್ನು ಮತ್ತೆ ಎಬ್ಬಿಸುವುದಕ್ಕಾಗುದಿಲ್ಲ. ನೀವು ಸ್ಥಳವನ್ನು ಕಾದಿರಿಸಿ ಆಸನ ನೀವು ಬರುವಾಗಲೇ ಇಟ್ಕೊಂಡು ಬಂದು ಕೂತ್ರೆ ಹಾಗೆ ಒಳ್ಳೆ ಉಪಾಯ ಅದು. ಆಗ್ಲಿ, ಹಾಗೆಯೇ ಮಾಡೋಣ. ಆಯ್ತು, ನಾಳೆ ಎದುರಿನ ಸಭೆಯಲ್ಲಿ ನೀವು ಬರುವಾಗ ಬಾರಿಸುವುದೇ. ಏನು ನನ್ನ ಬದಲಿಗೆ ಬೇರೆಯವರು ಬಂದ್ರೆ ಅದು ನಿಮ್ಮ ಪ್ರವೇಶ ಆಗೋದು ನಮಗೆ ಗೊತ್ತಾಗ್ತದೆ. ನಾಳೆ ದಿವಸ ಜಟ್ಟಿ ಕಾಳಗದಲ್ಲಿ ಎದುರಲ್ಲಿ ಮಾತಾಡ್ತಾ ಹೊತ್ತು ಕರೆದಂದ್ರೆ ಗುರುಗಳು